ಸಾಕಷ್ಟು ಜನರ ಕೊಡುಗೆಗಳು ತುಂಬ ಇದೆ. ಅದರಲ್ಲೂ ವಿಶೇಷವಾಗಿ ಹೇಳೋದಾದರೆ ಬಹಳ ದೊಡ್ಡ ಸಹಕಾರ ಕೊಟ್ಟವರು ಯಶಸ್ವಿ ಉದ್ಯಮಿ ಅಂತ ಹೇಳ್ಬೋದು ಶಶಿಧರ್ ಶೆಟ್ಟಿ ಬರೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸುವ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ ಸರ್. ಒಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಪಟ್ಲ ಫೌಂಡೇಶನ್ 11 ವರ್ಷ ಸಾರ್ಥಕವಾಗಿ ನಡೆದು ಬಂದಂದು, ವಿಶೇಷವಾಗಿ ಈ ವರ್ಷ ಕೆಲವು ಹೊಸ ಹೊಸ ಯೋಜನೆಗಳ ಮೂಲಕ ಈ ಒಂದು ಸಂಭ್ರಮಕ್ಕೆ ಹೆಚ್ಚು ಮೆರುಗೂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಭಾಳ ಸಂತೋಷ ಆಗ್ತಾಯಿದೆ. ಯಕ್ಷಧ್ರುವ ಪಟ್ಲ ಫೌಂಡೇಶನು ಒಂದು ಡಿಫ್ರೆಂಟಾಗಿ ಕೆಲಸ ಮಾಡಿರುವಂಥದ್ದು. 10 ವರ್ಷ ಪೂರೈಸಿ ಇವತ್ತು 11 ವರ್ಷದ ಕಾರ್ಯಕ್ರಮ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ವರ್ಷ ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳು ಈ ಸಂಸ್ಥೆ ಮಾಡ್ತಾ ಬಂದಿದೆ. ಮನೆ ಕಟ್ಟು ಕೊಡುವಂಥದ್ದು, ಇನ್ಸೂರೆನ್ಸ್ ಮಾಡುವಂಥದ್ದು, ಆರೋಗ್ಯ ವಿಮೆ ಕೊಡುವಂಥದ್ದು, ಈಗ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥದ್ದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈ ವರ್ಷ ವಿಶೇಷವಾಗಿ ವಿದ್ಯಾರ್ಥಿ ವೇತನ ಸುಮಾರು 4,000 ಮಕ್ಕಳಿಗೆ. ಇಷ್ಟು ವರ್ಷ ನಾವು ಕಲಾವಿದರ ಮಕ್ಕಳಿಗೆ ಕೊಡ್ತಾಯಿದ್ವಿ. ಈ ಸಲ ಹಾಗೆಲ್ಲ ಎಲ್ಲ ಬಡ ಕುಟುಂಬದ ಮಕ್ಕಳಿಗೆ, ಅಂದರೆ BPL ಕಾರ್ಡ್ರಲ್ಲಿ 90% ಮೇಲೆ ತೆಗೆದಂಥ ಎಲ್ಲ ಮಕ್ಕಳಿಗೆ ಕೂಡ ಈ ಸಲ ವಿದ್ಯಾರ್ಥಿ ವೇತನ 1 ಕೋಟಿಗೆ ಮಿಗಿಲಾಗಿ ವಿದ್ಯಾರ್ಥಿ ವೇತನವನ್ನು ಯಕ್ಷಧ್ರುವ ಪಟ್ಲ ಕೊಡ್ತಿರುವಂಥದ್ದು ಭಾಳ ಸಂತೋಷವನ್ನು ತಂದಿದೆ. ಸರ್, ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕಾದ್ರೆ ಸದಸ್ಯರು ಎಷ್ಟು ಮುಖ್ಯ ಕಾರಣ ಆಗ್ತಾರೆ, ಅದಕ್ಕಿಂತ ದೊಡ್ಡ ಕಾರಣ ಆಗ್ತಾರೆ ದಾನಿಗಳು. ಈ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಮಟ್ಟಿಗೆ ರೀಚ್ ಆಗಬೇಕಾದ್ರೆ ನಿಮ್ಮಂತಹ ಒಂದು ಸಹಕಾರ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನೀವು ಒಂದು ಯೋಜನೆ ಘೋಷಿಸಿದ್ರಿ ಸತ ಸಂಗ್ರಹದ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ? ಅದು ಕಳೆದ ವರ್ಷ ದಶಕೋಟಿ ಸಂಭ್ರಮ ಅನ್ನೋ ರೀತಿಯಲ್ಲಿ ನಾವು ಸಂಭ್ರಮಾಚರಣೆಯನ್ನು ಮಾಡಿದ್ವಿ. ಅದಕ್ಕೆ ಎಲ್ಲರ ದಾನಿಗಳಿಂದ ಭಾಳ ಉತ್ತಮ ರೀತಿಯಾದಂಥ ಸ್ಪಂದನೆ ಸಿಕ್ಕಿದೆ. ನಮ್ಮ ಕಾರ್ಯರೂಪ ಅದು ಯೋಜನೆ ಸಕ್ಸಸ್ ಆಗಿದೆ ಅಂತೇಳಿ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ದಾನಿಗಳು ದಾನವನ್ನು ಕೊಡಬೇಕಾದ್ರೆ ಅಲ್ಲಿ ಯಾರು ಅದನ್ನು ನಿರ್ವಹಿಸ್ತಾರೆ ಎನ್ನುವಂಥದ್ದು ಭಾಳ ಪ್ರಾಮುಖ್ಯವಾಗಿರ್ತದೆ. ನಾವು ಕೊಡುವಂಥ ಹಣಗಳು ಅದು ಸದುಪಯೋಗ ಆಗ್ತದೆ ಇಲ್ವಾ, ಅಲ್ಲ ದುಂದು ವೆಚ್ಚದ ಖರ್ಚು ಆಗ್ತದೆ ನೋಡೋದ್ರ ಮುಖಾಂತರ ದಾನಿಗಳು ದಾನವನ್ನು ಮಾಡ್ತದೆ. ಪ್ರಸ್ತುತವಾಗಿ 2 ಜಿಲ್ಲೆಗಳಲ್ಲಿ ಇರುವಂಥ ಏಕೈಕ ಸಂಸ್ಥೆ ಅಂತ ಹೇಳಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಮೊದಲನೇದಾಗಿ ಕಲಾವಿದರಿಗೆ ಸೀಮಿತವಾಗಿದೆ. ತದನಂತರವಾಗಿ ಕಂಬಳಕ್ಕೆ, ಇನ್ನು ದೈವಾರಾಧನೆಗೆ, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕಲಾವಿದರನ್ನು ಒಗ್ಗೂಡಿಸಿಕೊಂಡು ಈ ಸಂಸ್ಥೆ ಭಾಳ ಒಳ್ಳೆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಮಗೆ ಭಾಳ ಸಂತೋಷವನ್ನು ತಂದಿದೆ. ಸರ್, ಈ ಒಂದು ಈಗ ಕಲಾವಿದರಾಗಿ ಪಟ್ಲದವರು ತಮ್ಮ ಬಗ್ಗೆ ಖಾಲಿ ಯೋಚಿಸದೆ ಉಳಿದ ಕಲಾವಿದರ ಬಗ್ಗೆ, ಅಂದರೆ ಅದು ಈ ನೀವೇ ಹೇಳಿದಾಗೆ ಕಂಬಳ ಇರ್ಬೋದು, ಭೂತಾರಾಧನೆ, ಎಲ್ಲ ರಂಗದ ಕಲಾವಿದರ ಬಗ್ಗೆ ಯೋಚನೆ ಮಾಡಿದರು. ಅವರ ಮನಸ್ಸಿನ ಬಗ್ಗೆ ನಿಮ್ಮ ಅಭಿಪ್ರಾಯ, ಒಂದು ಆ ಸೂಕ್ಷ್ಮತೆ? ನಾನು ಯಾವಾಗಲೂ ಹೇಳೋದುಂಟು, ಒಂದು ದೀಪ ಹಚ್ಚಿದಾಗ ದೀಪದ ಅಡಿಯಲ್ಲಿ ಕತ್ತಲಿರ್ತದೆ ಯಾವಾಗಲೂ, ಅದು ಬೆಳಕು ಎಲ್ಲರಿಗೆ ಸಿಗುವಂಥದ್ದು. ಆ ರೀತಿ ಯೋಚನೆ ಮಾಡಿಕೊಂಡವರು ಸತೀಶ್ ಶೆಟ್ಟಿ ಪಟ್ಲ ಅವರು. ತನ್ನ ಖಾಲಿ ಭಾಗವತಿಗಿಂತ ಅನೇಕ ಭಾಗವತರ ಹೆಸರುಗಳನ್ನು ನಾವೆಲ್ಲ ಕೇಳಿದ್ದೇವೆ. ಇವರೊಬ್ಬ ಉತ್ತಮ ಭಾಗವತರಾಗಿದ್ದುಕೊಂಡು ತನಗೆ ಬರುವಂಥ ಆದಾಯದಿಂದ ಅದು ತಮ್ಮ ಅಭಿಮಾನಿಗಳಿಂದ ಸಂಗ್ರಹವನ್ನು ಮಾಡಿಕೊಂಡು ತಮ್ಮ ಕಲಾವಿದರ ಕಷ್ಟಗಳಿಗೆ ಸ್ಪಂದಿಸುವಂಥ ಮನಸ್ಸಿರುವ ಏಕೈಕ ಕಲಾವಿದ ಅಂತೇಳಿ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ನಮ್ಮ ಈ ಕಲಾವಿದರ ಜೊತೆಗೆ ಸೇರಿಕೊಂಡು ಇಷ್ಟು ದೊಡ್ಡ ಪಟ್ಲ ಫೌಂಡೇಶನನ್ನು ನಿರ್ಮಿಸುವಂಥ ಸತೀಶ್ ಶೆಟ್ಟಿ ಪಟ್ಲ ಅವರ ಎಲ್ಲ ಇತರ ಸಂಸ್ಥೆಗಳಿಗೆ ಆದರ್ಶ ಅಂತ ಹೇಳಲಿಕ್ಕೂ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ಆಗಲೇ ಹೇಳಿದಂತೆ ನಿಮ್ಮಂಥ ದಾಳಿಗಳಿಂದ ಎಲ್ಲ ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ. ಈಗ ನಿಮ್ಮಿಂದ ಒಂದು ಆನೆ ಬಲ ಬಂದಂತಾಗಿದೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಮುಂದೆ ಯಾವ ರೀತಿ ಅವರ ಜೊತೆ ಇರ್ತೀರಿ ಸರ್? ಇಲ್ಲ, ಅವರು ಕೂಡ ಹೇಳಿದಾಗೆ ನಾನು ಕೂಡ ಹೇಳಿದ ಒಂದೇ, ನಾವು ಸಹೋದರರಾಗೆ ನಾವು ಕೆಲಸವನ್ನು ಮಾಡ್ತೇವೆ. ಇದರ ದಾನಿಗಳಾದಂಥ ಸದಾಶಿವ ಶೆಟ್ಟಿ ಕನ್ಯಾನವರು, ಅವರನ್ನು ಮಾವ ಅಂತ ಕರೀತಾರೆ. ಇನ್ನು ಪ್ರಕಾಶ್ ಶೆಟ್ಟಿ ಬಂಜಾರ ಇದ್ದಾರೆ. ಸರ್ವಸ್ವವನ್ನು ಅಂದರೆ ಅವರು ಕೊಡುವ ದಾನ, ಇವರ ಪ್ರಶಸ್ತಿಯನ್ನು ಮೇಲೆ ಇರುವಂಥ ಪ್ರೀತಿ, ಅದನ್ನೆಲ್ಲ ನೋಡಿದಾಗ ದಾನಿಗಳು ಯಾವ ರೀತಿ ಈ ಸಂಸ್ಥೆಗೆ ಕಡಿಮೆ ಆಗಲಿಕ್ಕಿಲ್ಲ. ಇದೇ ರೀತಿಯಾಗಿ ನಾವು ಮುಂದೆ ಕೂಡ ಅವ್ರ ಜೊತೆಗೆ ಇರ್ತೇವೆ. ಯಕ್ಷಗಾನದಲ್ಲಿ ಹೇಳ್ತಾರಲ್ಲ, ಮುಂದೆ ಏನೇನಿದೆ ಅಂಥೇಳಿ, ಇನ್ನು ಅನೇಕವಿದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಯಕ್ಷಗಾನದ ಮುಖಾಂತರ ಸತೀಶ್ ಶೆಟ್ಟಿ ಪಟ್ಲ ಅವರ ರೀತಿಯ ಇಂಥ ಕಾರ್ಯಗಳು, ಸಮಾಜಮುಖಿ ಕಾರ್ಯಗಳು ನಡೀಲಿ, ದೇವರವರಿಗೆ ಆಶೀರ್ವಾದವನ್ನು ಕೊಟ್ಟು ಉತ್ತರದ ಅಭಿವೃದ್ಧಿಯನ್ನು ಶ್ರೇಷ್ಠವನ್ನು ಬಯಸಲಿ ಅಂತ ಪ್ರಾರ್ಥನೆ. ನಿಮಗೂ ಅಷ್ಟೇ ಸರ್, ಧನ್ಯವಾದಗಳು. ಇಂಥ ಒಂದು ಉತ್ತಮ ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮ ಸಹಕಾರ ತುಂಬ ಉಂಟು. ಇದೇ ರೀತಿ ನಿಮ್ಮ ಸಹಕಾರ ಇರಲಿ, ಇನ್ನಷ್ಟು ಕಲಾವಿದರಿಗೆ ಇದನ್ನು ಉಪಯೋಗ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು.